ಅದೊಂದು ಕಾರಣಿಕವಾದ ಕ್ಷೇತ್ರದ ಮುಂಭಾಗ ಒಂದು ಗುಹೆ. ಭಕ್ತರಿಗೆ ಈ ಗುಹಾ ಪ್ರವೇಶವೇ ಈ ಕ್ಷೇತ್ರದ ವಿಶೇಷತೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಈ ಗುಹಾ ಪ್ರವೇಶ ಮಾಡಿ ತೀರ್ಥ ಸ್ನಾನ ಮಾಡಿ ಪುನೀತರಾಗುತ್ತಾರೆ. ಕರಾವಳಿಯಲ್ಲಿನ ನೂರಾರು ಕಾರಣಿಕ ಕ್ಷೇತ್ರದಲ್ಲಿ ಬಜಪೆ ಸಮೀಪದ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವಸ್ಥಾನವು ಒಂದು. ಮಂಗಳೂರಿನಿಂದ ಸುಮಾರು 35 ಕಿಲೋಮೀಟರ್, ಕ್ಷೇತ್ರ ಕಟೀಲಿನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರದಲ್ಲಿ ಗುಹಾ ಪ್ರವೇಶ ವಿಶೇಷತೆಯನ್ನ ಹೊಂದಿದೆ. ಕ್ಷೇತ್ರದ ಮುಂಭಾಗದಲ್ಲಿ ಸುಮಾರು 200 ಮೀಟರ್ ಉದ್ದದ ಗುಹೆ ಇದ್ದು, ಇದರ ಒಳಗೆ ಭಕ್ತರು ಪ್ರವೇಶವನ್ನ ಮಾಡಬೇಕು. ಗುಹೆಯನ್ನ ಹೊಕ್ಕು ಆಮೇಲೆ ಬಗ್ಗಿಕೊಂಡು ಬಳಿಕ ತೆವಳಿಕೊಂಡು ಆಮೇಲೆ ನಡೆದುಕೊಂಡು ಸುಮಾರು 200 ಮೀಟರ್ ದೂರದವರೆಗೆ ತಲುಪಿದಾಗ ಶಿವಲಿಂಗ ಸಿಗುತ್ತದೆ. ಜಾಬಾಲಿ ಮುನಿಗಳ ವಿಗ್ರಹವೂ ಇದೆ. ನಂದಾದೀಪದ ಬೆಳಕಿನೊಂದಿಗೆ ಭಕ್ತರನ್ನ ದೇಗುಲದ ಸಿಬ್ಬಂದಿ ಕರೆದುಕೊಂಡು ಹೋಗ್ತಾರೆ. ಅಲ್ಲೇ ಪುಷ್ಕರಣಿಯಲ್ಲಿ ಮಿಂದು ಶುಚಿರ್ಭೂತರಾಗಿ ದೇವರನ್ನ ಪ್ರಾರ್ಥಿಸಿ ಬಳಿಕ ಗುಹಾ ಪ್ರವೇಶ, ಒಳಗಡೆ ಶಿವನಿಗೆ ಅಭಿಷೇಕ, ತೀರ್ಥ ಸ್ನಾನದ ಬಳಿಕ ವಾಪಸ್ಸು ಬರುವುದು ಇಲ್ಲಿನ ಕ್ರಮ. ಗುಹೆಯ ಒಳಗಡೆ ಶಿವಲಿಂಗವಿದೆ. ಲಿಂಗದ ಹಿಂಬದಿಯಿಂದ ಗುಹೆ ಮುಂದುವರೆದಿದೆ. ಇದು ಕಾಶಿಗೆ ಹೋಗುತ್ತದೆ ಎಂಬ ನಂಬಿಕೆ. ಮಳೆಗಾಲದಲ್ಲಿ ಈ ಶಿವಲಿಂಗದ ಬಳಿ ಜಲಪಾತದಂತೆ ಹರಿಯುತ್ತಲೇ ಇರುತ್ತದೆ. ಗಂಗಾ ತೀರ್ಥವೆಂದು ನಂಬಿಕೆಯಿಂದ ಈ ತೀರ್ಥದಲ್ಲಿ ಮುಳುಗಿ ಧನ್ಯರಾಗುವ ಅವಕಾಶ ಇಲ್ಲಿದೆ. ಇಲ್ಲಿನ ಮಣ್ಣು ಪರಮ ಪವಿತ್ರವಾದದ್ದು, ಚರ್ಮ ವ್ಯಾಧಿಗಳನ್ನು ಗುಣಪಡಿಸುವ ಶಕ್ತಿ ಉಳ್ಳದ್ದು ಎಂಬ ನಂಬಿಕೆ. ಒಳಗಡೆ ಇನ್ನೊಂದು ಹಾದಿ ಕಟೀಲನ್ನ ತಲುಪುತ್ತದೆ ಎಂಬ ನಂಬಿಕೆಯೂ ಇದೆ. ಭಗವಂತನ ನಾವು ಯಾವಾಗ ಚಿಂತಿಸ್ತೇವೆ, ನಮ್ಮನ್ನು ಉದ್ಧಾರ ಮಾಡುವಂತ ಕೇಳ್ತೇವೆ, ಆಗ ಖಂಡಿತವಾಗಿ ನಮ್ಮನ್ನು ಭಗವಂತ ಒಲಿಸಿಕೊಳ್ತಾನೆ, ನಮ್ಮನ್ನು ನಡೆಸಿಕೊಳ್ತಾನೆ, ನಮ್ಮನ್ನು ಅನುಗ್ರಹಿಸ್ತಾನೆ ಎಂಬಂಥದ್ದು ಹಿರಿಯರಿಂದ ಬಂದಂಥ ಆಪ್ತವಾಕ್ಯ. ಆ ಪ್ರಕಾರ ತುಲಾ ಸಂಕ್ರಮಣದ ಪುಣ್ಯಕಾಲದಲ್ಲಿ ಸೋಮನಾಥ ಕ್ಷೇತ್ರದಲ್ಲಿ ದೇವರಿಂದ ಪ್ರಾರ್ಥನೆ ಮಾಡಿಸಿಕೊಂಡು ಅಥವಾ ನಾವು ದೇವರಲ್ಲಿ ಕೇಳಿಕೊಂಡು ಅನುಜ್ಞೆಯನ್ನು ಪಡ್ಕೊಂಡು ಜಾಬಾಲಿ ಋಷಿಯನ್ನು ವಂದಿಸಿಕೊಂಡು ಗುಹಾ ಪ್ರವೇಶವನ್ನು ಮಾಡಿದ್ದೇವೆ. ನೀರೆಲ್ಲ ಒಳ್ಳೆಯ ರಭಸದಿಂದ ಆ ಒಳಗಿರುವಂಥ ಶಿವಲಿಂಗದ 2 ಭಾಗದಲ್ಲಿ 2 ಕವರುಗಳಾಗಿ ಅದು ಹೊರಗೆ ಬೀಳುವಂಥ ಒಂದು ವೈಭೋಗ ಈಗ ನೋಡಲಿಕ್ಕಿರುವಂಥ ಒಂದು ದೊಡ್ಡ ಅವಕಾಶ. ಆ ರೀತಿಯಾಗಿ ಅಲ್ಲಿ ಮಿಂದು ಪುನೀತರಾಗಿ ನಾವೆಲ್ಲ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಅದಕ್ಕೂ ಕೂಡ ಈ ಕ್ಷೇತ್ರದ ಒಂದು ದೇವರ ಅನುಗ್ರಹದಿಂದ ಎಲ್ಲ ಬರುವಂಥ ಯಾತ್ರಾರ್ಥಿಗಳಿಗೆ, ತೀರ್ಥ ಸ್ನಾನವನ್ನು ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೆ ಸುಭಿಕ್ಷಾಪೂರ್ವಕವಾದ ಎಲ್ಲ ಭಾಗ್ಯವನ್ನು ಕೊಟ್ಟು ಲೋಕವನ್ನು ಸುಭಿಕ್ಷೆ ಮಾಡಲಿ. ಇರುವಂಥ ಎಲ್ಲ ಕರೋನಾ ಇತ್ಯಾದಿ ಬೇರೆ ರೀತಿಯ ಎಲ್ಲ ದೋಷಗಳನ್ನು ದೂರೀಕರಣ ಮಾಡಿ ಗ್ರಾಮ ರಾಷ್ಟ್ರ ಸುಭಿಕ್ಷಾಪೂರ್ವಕ ಲೋಕವನ್ನು ಉದ್ಧಾರ ಮಾಡಲಿ ತಿಳಿಕೊಂಡು ನಾವು ಶ್ರೀ ಸೋಮನಾಥ ದೇವರಲ್ಲಿ ಪ್ರಾರ್ಥಿಸುವ. ಓ ಮಹಾದೇವ ವಿಶ್ವೇಶಾವರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ. ಬರದಿಂದ ತತ್ತರಿಸಿದ ಭುವಿಯಲ್ಲಿ ಕಾಮಧೇನುವಿನ ಮಗಳು ನಂದಿನಿಯನ್ನ ನದಿಯಾಗಿ ಅವತರಿಸಿ ಬರವನ್ನ ಕಳೆಯಲು ಕಾರಣೀಕರ್ತರಾದ ಜಾಬಾಲಿ ಮಹರ್ಷಿಗಳು ಇದೇ ಗುಹೆಯಲ್ಲಿ ತಪೋನಿರತರಾಗಿದ್ದರು ಎಂಬ ನಂಬಿಕೆ. ಶ್ರೀಕ್ಷೇತ್ರದಲ್ಲಿ ಪ್ರತಿ ವರ್ಷ ತುಲಾ ಸಂಕ್ರಮಣದಿಂದ ಮೇಷ ಸಂಕ್ರಮಣದವರೆಗೆ ಗುಹಾ ಪ್ರವೇಶಕ್ಕೆ ಅವಕಾಶ ಇದ್ದು, ಈ ಬಾರಿ ಅಕ್ಟೋಬರ್ 12ರಂದು ಆರಂಭವಾಗಿತ್ತು. ಮುಂದಿನ ವರ್ಷ ಏಪ್ರಿಲ್ 14ರವರೆಗೆ ಗುಹೆ ಪ್ರವೇಶಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಒಂದು ಪಾರ್ಶ್ವದಲ್ಲಿ ಸ್ವಾಭಾವಿಕ ಗುಹೆ ಇದೆ. ಒಳಗಡೆ ಗುಹೆಯ ಮೇಲ್ಭಾಗದಿಂದ ಸದಾ ನೆಲ್ಲಿಕಾಯಿ ಗಾತ್ರದಷ್ಟು ನೀರು ತೊಟ್ಟಿಕ್ಕುತ್ತಾ ಇರುವುದರಿಂದ ನೆಲ್ಲಿತೀರ್ಥ ಎಂಬ ಹೆಸರು ಬಂತೆಂಬ ಪ್ರತೀತಿ. ಗುಹೆಯ ಒಳಗೆ ಭಕ್ತರಿಗೆ ದಿನಂಪ್ರತಿ ಬೆಳಗ್ಗೆ 7:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಹೋಗಲು ಅವಕಾಶ ಇದೆ. ಕಳೆದ ಭಾನುವಾರ ಗುಹಾ ಪ್ರವೇಶಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ವಿಶೇಷ ಕ್ಷೇತ್ರಕ್ಕೆ ಈಗಾಗಲೇ ನೂರಾರು ಭಕ್ತರು ಭೇಟಿಯನ್ನ ನೀಡ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಶಾಂತ್ ಶೆಟ್ಟಿ, ಕಿಲೆಂಜೂರು, ನಮ್ಮ ಕುಡ್ಲ ನ್ಯೂಸ್ 24/7 ಮುಲ್ಕಿ.